ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಟೆರೆಸ್ ಮೇಲೆ ಶೂಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಶಬ್ದಗಳು ಬರ್ತಾ ಇರ್ಬೋದು, ಬಿಕಾಸ್ ಅಕ್ಕಪಕ್ಕದಲ್ಲಿ ಎಲ್ಲ ಹೊಸ ಮನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ನಾನು ಎಲ್ಲಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಸಾಕಷ್ಟು ಪ್ರಶ್ನೆಗಳು ಇರಬಹುದು. ಡೆಫಿನೆಟ್ ಆಗಿ ಆದಷ್ಟು ಬೇಗ ನಿಮಗೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೀನಿ. ಬಟ್ ಫಾರ್ ನೌ honestly this is not made up, but today is my day 2 of periods. ನಾನು ತಗೋತಾ ಇರೋದು ಗ್ರೀನ್ ಟೀ, ಬಿಕಾಸ್ ಸಂಜೆ 5:30 ಆಗಿದೆ. ಸ್ವಲ್ಪ ಮಂಡಕ್ಕಿ ತಿಂದೆ, ಅದ್ರ ಜೊತೆಗೆ ಗ್ರೀನ್ ಟೀ ಬಿಕಾಸ್ ಹೊಟ್ಟೆ ನೋಗೆ ಒಳ್ಳೆ ಆಗುತ್ತೆ. ಅದ್ರ ಜೊತೆಗೇನೆ ಇಟ್ಸ್ ವೆರಿ ಗುಡ್ ಫಾರ್ ವೆಯ್ಟ್ ಲಾಸ್ ಅಂತ. ಸಡನ್ ಆಗಿ ಪ್ಲಾನ್ಸ್ ಚೇಂಜ್ ಆಯಿತು, ಎಮರ್ಜೆನ್ಸಿಯಿಂದ ನಾವು ಬರಲೇಬೇಕಾಯಿತು. ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಕೆಲವೊಂದು ಐಟಮ್ಸ್ನ ಪ್ಯಾಕ್ ಮಾಡೋದಕ್ಕಾಗಿಲ್ಲ. ನಂದಲೆಸ್ ಈ ಒಂದು ಸಿಚುವೇಶನಲ್ಲಿ ನಾನು ಯಾವ ರೀತಿ ನನ್ನನ್ನು ಹ್ಯಾಂಡಲ್ ಮಾಡ್ಕೋತಾ ಇದ್ದೀನಿ ಅಂತ ನಿಮಗೂ ತಿಳಿಸ್ತೀನಿ. ಸೊ ತಡ ಮಾಡದೆ ಒಂದು ವಿಡಿಯೋನ ಶುರು ಮಾಡೋಣ. ಹೊಸ ಜಾಗ, ಹೊಸ ವಾತಾವರಣ, ಇದರ ಮಧ್ಯೆ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ, ಹಾಗೆ ಸುಮ್ಮನೆ ವಾಕಿಂಗ್ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಬನ್ನಿ ಇವತ್ತು ನನ್ನ ರಿಯಲ್ ಆ್ಯಂಡ್ ರಾ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು UAE ಹೋಗೋ ಮುಂಚೆ ಊರಿಗೆ ಹೋಗಿದ್ದೆ ಅಲ್ವಾ, ಉಡುಪಿನಲ್ಲಿ. ಅಲ್ಲಿ ನಾನು ಹಲವಾರು ವೀಡಿಯೋಸ್ ಮಾಡ್ತಾ ಇದ್ದಾಗೇನೆ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನಾನು ಇವಾಗ ಮೆನ್ಸ್ಟ್ರಲ್ ಕಪ್ಪಿಗೆ ಶಿಫ್ಟ್ ಆಗಬೇಕು ಅಂತ. ಸೊ ಟ್ರೈ ಮಾಡಿದೆ, ರಿಸಲ್ಟ್ ನಿಮ್ಮ ಹತ್ರ ಹೇಳಿದ್ದೀನಿ, ಫೇಲ್ ಆಯಿತು ಅಂತ. ಸೊ ಮತ್ತೊಂದ್ಸತಿ ಚಾನ್ಸ್ ಕೊಡಬೇಕು, ಮತ್ತೊಂದ್ಸತಿ ಟ್ರೈ ಮಾಡಲೇಬೇಕು ಅಂತ ಮತ್ತೊಂದು ಮೆನ್ಸ್ಟ್ರಲ್ ಕಪ್ ಜೊತೆ ಬಂದಿದ್ದೀನಿ. ಸೊ ಲೆಟ್ಸ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಈ ಮೆನ್ಸ್ಟ್ರಲ್ ಕಪ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಈ ಥರದ ಒಂದು ಸೇಫ್ಟಿ ಬ್ಯಾಗ್ ಕೊಟ್ಟಿರ್ತಾರೆ. ಸೊ ದಟ್ ಪ್ಯಾಡ್ ಅಲ್ಲ, ಬಟ್ ಮೆನ್ಸ್ಟ್ರಲ್ ಕಪ್ನ ಸೇಫ್ ಆಗಿಡೋದಕ್ಕೆ. ಆ್ಯಂಡ್ ಇದು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಬರುತ್ತೆ. ಸೊ ಇವಾಗ ನಾನು ಇದನ್ನು ನೀರಿಗೆ ಹಾಕ್ಬಿಟ್ಟು ಬಾಯ್ಲ್ ಮಾಡ್ತೀನಿ. ಅದಾದಮೇಲೆ ಐ ಆಮ್ ಗೋನ್ ಟು ಟ್ರೈ ಇಟ್. ಐ ಆಮ್ ವೆರಿ ನರ್ವಸ್ ಬಿಕಾಸ್ ಲಾಸ್ಟ್ ಟೈಮ್ ಫೇಲ್ ಆಗಿದೆ ಆ್ಯಂಡ್ ಸ್ವಲ್ಪ ಪೇನ್ಫುಲ್ ಅಂತ ಅನ್ನಿಸ್ತು. ಇದು ಮೀಡಿಯಂ ಸೈಜ್ ಕಪ್. ಸೊ ಲೆಟ್ಸ್ ಈ ಹೇಗಾಗುತ್ತೆ ಅಂತ. ಲೆಟ್ಸ್ ಗೋ. ಮೆನ್ಸ್ಟ್ರಲ್ ಕಪ್ನ ಚೆನ್ನಾಗಿ ಸ್ಟೆರಿಲೈಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಬ್ಯಾಕ್ಟೀರಿಯಾಸ್ ಜನರೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ. ನೀರಲ್ಲಿ ಇದನ್ನು 7 to 10 minutes ಬಾಯ್ಲ್ ಮಾಡಿದ್ದಾಯಿತು. ಇವಾಗಲೂ ಸ್ವಲ್ಪ ಬಿಸಿ ಇದೆ. ಸೊ ಇದನ್ನು ಹೇಗೆ ಫೋಲ್ಡ್ ಮಾಡಬೇಕು ಅಂದರೆ, ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಸ್ಕ್ವೀಸ್ ಮಾಡಿದ್ರೆ ಈ ಥರ ಶೇಪಲ್ಲಿ ಬರುತ್ತೆ. ವಿಚ್ ಮೀನ್ಸ್ ಈಸಿಲಿ ನಮ್ಮ ವಿಜೈನ ಏರಿಯಾಕ್ಕೆ ಇದು ಹೋಗ್ಬೋದು ಅಂತ. ಆಲ್ಸೋ ಒಳಗಡೆ ಹಾಕಿದ್ಮೇಲೆ ಪಟ್ ಅಂತ ಬಿಡಬೇಕು. ಸೊ ಆವಾಗ ಈ ಏರಿಯಾದಲ್ಲಿ ಬ್ಲಡ್ ಫ್ಲೋ ಆಗುತ್ತೆ ಆ್ಯಂಡ್ ಇದು ಹೊರಗಡೆ ಸ್ಟಿಕ್ ಆಗುತ್ತೆ. ಆ್ಯಂಡ್ ತೆಗಿಬೇಕಾದ್ರೆ ನೀಟಾಗಿ ಇದೇ ರೀತಿ ಮಾಡಿ ಈ ಥರ ಸ್ಕ್ವೀಸ್ ಮಾಡಿಬಿಟ್ಟು ಎಳಿಬೇಕು ನಿಧಾನಕ್ಕೆ. ಎನಿವೇಸ್ ಲೆಟ್ಸ್ ಇದನ್ನು ಹೇಗೆ ಟ್ರೈ ಮಾಡೋದು ಅಂತ. ಲಾಸ್ಟ್ ಟೈಮ್ ಐ ಫೇಲ್ಡ್. ಐ ಹೋಪ್ ಈ ಸತಿ ಟ್ರೈ ಮಾಡೋಕ್ಕಾಗತ್ತೆ ಅಂತ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಾನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಕೈ ತುಂಬಾ ಕ್ಲೀನ್ ಆಗಿರಬೇಕು. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ನಿನ್ನೆ ಆ್ಯಕ್ಚುಲಿ ನಾನು ಆ ಮೆನ್ಸ್ಟ್ರಲ್ ಕಪ್ನ ಇನ್ಸರ್ಟ್ ಮಾಡಿದೆ, ಬಟ್ ಅದು ಒಳಗಡೆ ಹೋದ್ಮೇಲೆ ಓಪನ್ ಅಪ್ ಆಗಬೇಕಲ್ಲ, ಅದು ಆಗಿರಲಿಲ್ಲ. ಸೊ ಐ ಥಿಂಕ್ ನಾನು ಇನ್ನೂ ರಿಲ್ಯಾಕ್ಸ್ ಮಾಡಿ ಕಾಮಾಗಿ ಮತ್ತೊಂದು ಸತಿ ಟ್ರೈ ಮಾಡ್ತೀನಿ. ಲೆಟ್ಸ್ ಡೂ ಇಟ್. ನಿಮ್ಮೆಲ್ಲರಿಗೂ ಅಪ್ಡೇಟ್ ಕೊಡಬೇಕಲ್ವ. ಸೊ ನಾನು ನಿನ್ನೆ ಮೆನ್ಸ್ಟ್ರಲ್ ಕಪ್ನ ಟ್ರೈ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಇನ್ಸರ್ಟ್ ಮಾಡೋದಕ್ಕೆ ಆಗಿಲ್ಲ. ಇವತ್ತು ಬೆಳಿಗ್ಗೆ ಮತ್ತೊಂದ್ಸತಿ ಟ್ರೈ ಮಾಡಿದೆ. ಐ ಸೆಟ್ ಟು ಮೈ ಸೆಲ್ಫ್, ರಿಲ್ಯಾಕ್ಸ್ ವೀಕ್ಷಿತ, ಬ್ರೀದ್, ಇಟ್ಸ್ ಯೋರ್ ಬಾಡಿ, ಏನೂ ಆಗಲ್ಲ ಅಂತ. ಸೊ ಇನ್ಸರ್ಟ್ ಮಾಡೋದಕ್ಕಾಯಿತು. ಬಟ್ ನಾನು ಅಂದ್ಕೊಂಡು ಇವಾಗ ಇನ್ಸರ್ಟ್ ಮಾಡಿದ್ದೀನಿ, ತೆಗೆಯೋದಕ್ಕೆ ಪ್ರಯತ್ನ ಪಡೋಣ ಅಂತ. ತೆಗೆಯೋದಕ್ಕೆ ಆಗ್ತಾನೇ ಇಲ್ಲ. ಐ ಫ್ರೀಕ್ಡ್ ಔಟ್. ಐ ವಾಸ್ ವರೀಡ್. ವಿಡಿಯೋಸ್ ನೋಡಿದೆ. ಐ ಟ್ರೈಡ್ ಫಾರ್ 40 minutes. ಆಮೇಲೆ ಸ್ವಲ್ಪ ಡಿಸಿನೆಸ್ ಆಯಿತು, ತಲೆ ಚಕ್ರ ಬಂದಿರೋ ಥರ ಆಯಿತು. ಬಟ್ ಫೈನಲಿ ಐ ಟುಕ್ ಇಟ್ ಔಟ್. ದೀಪು ಆಲ್ಸೋ ಹೆಲ್ಪ್ ಮೀ. ಹೊರಗಡೆ ಬಂತು. ಸೊ ಮತ್ತೆ ರೀಇನ್ಸರ್ಟ್ ಮಾಡಿದೆ. ನಾವೇನು ಹೊರಗಡೆ ತೆಗೆಯೋದಕ್ಕೂ ಆಗುತ್ತೆ, ಒಳಗಡೆ ಹಾಕೋದಕ್ಕೂ ಆಗುತ್ತೆ ಅಂತ ಮತ್ತೆ ರೀಇನ್ಸರ್ಟ್ ಮಾಡಿದೆ. ಆ್ಯಂಡ್ ಟೈಮ್ ಆಗಿರೋದು 12 o'clock. 10:30 12 ತನಕ ಆರಾಮದಲ್ಲಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಇರಿಟೇಷನ್ ಅನಿಸುತ್ತೆ, ಏನೋ ಒಂದು ಫಾರಿನ್ ಬಾಡಿ ಒಳಗಡೆ ಇರೋ ಥರ. ಬಟ್ ಆಮೇಲೆ ಗೊತ್ತಾಗಲ್ಲ. ಸೊ ಐಮ್ ಆಲ್ ರಿಲ್ಯಾಕ್ಸ್, ಕಂಫರ್ಟೇಬಲ್. ಸೇಫ್ಟಿಗೆ ಒಂದು ಸ್ಯಾನಿಟರಿ ಪ್ಯಾಡ್ ಕೂಡ ಹಾಕಿದ್ದೀನಿ, ಲೀಕೇಜ್ ಆಗುತ್ತಾ ಅಂತ. ಬಟ್ ಚೆಕ್ ಮಾಡಿ ನೋಡಿದೆ, ದರ್ ಇಸ್ ನೋ ಲೀಕೇಜ್ ಆ್ಯಟ್ ಆಲ್. ತುಂಬ ಡಿಸ್ಟರ್ಬೆನ್ಸ್ ಇರ್ಬೋದು ಬಿಕಾಸ್ ನಾನು ಮೆಟ್ರೋ ಸ್ಟೇಷನಲ್ಲಿ ಇದ್ದೀನಿ. ಇವತ್ತು ಎಂಟೈರ್ ಡೇ ನಾನು ಈ ಒಂದು ಮೆನ್ಸ್ಟ್ರಲ್ ಕಪ್ ಹಾಕ್ಕೊಂಡೇ ಇರ್ತೀನಿ. ಸೊ ನನಗೆ ಗೊತ್ತಾಗುತ್ತೆ ಎಷ್ಟು ಕಂಫರ್ಟೇಬಲ್, ಎಷ್ಟು ಯೂಸ್ ಮಾಡ್ಬೋದು ಇದನ್ನು ಅಂತ, ಎಷ್ಟು ಸೇಫ್ ಆಗಿರುತ್ತೆ ಅಂತ. ಸೊ ಸದ್ಯಕ್ಕೆ ಆಲ್ ಗುಡ್. ಸರಿ, ಇವತ್ತಿನ ಕೆಲಸ ಮುಗಿಸ್ತೀನಿ, ಆಮೇಲೆ ಸಿಗ್ತೀನಿ. ಸ್ವಲ್ಪ ಆಂಕ್ಷಿಯಸ್ ಆ್ಯಂಡ್ ನರ್ವಸ್ ಆಗಿದ್ರು ಹಠ ಮಾಡಿ ಇಲ್ಲ ನಾನು ಇದನ್ನು ಟ್ರೈ ಮಾಡಲೇಬೇಕು ಅಂತ
ಇದನ್ನ ಹಾಕಿ ಎಂಟೈರ್ ಡೇ ಮೆನ್ಸ್ಟ್ರಲ್ ಕಪ್ನಲ್ಲೇ ಇದೆ. ಹಾಗಾದ್ರೆ ಇದನ್ನ ಎಷ್ಟು ಟೈಮ್ ಯೂಸ್ ಮಾಡ್ಬೋದು? ಸಾಮಾನ್ಯವಾಗಿ 4 to 12 hours ಇಸ್ ಅ ಗುಡ್ ಟೈಮ್. ಕಮ್ಮಿ ಬ್ಲೀಡಿಂಗ್ ಇದ್ರೆ 12 hours ಆರಾಮದಲ್ಲಿ ಇಟ್ಕೋಬಹುದು, ಅಥವಾ 8 hours. ಫಸ್ಟ್ ಆ್ಯಂಡ್ ಸೆಕೆಂಡ್ ಡೇ ನನಗೆ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ, ಸೊ ಐ ವುಡ್ ಸಜೆಸ್ಟ್ ನನ್ನ ಕೇಸಲ್ಲಿ 5 to 6 hours ಅಲ್ಲಿ ನಾನು ಚೇಂಜ್ ಮಾಡಬೇಕಾಗುತ್ತೆ. ಡೆಫಿನೆಟ್ ಆಗಿ ಇದು ಟ್ಯಾಂಪನ್ಸ್ ಆ್ಯಂಡ್ ಸ್ಯಾನಿಟರಿ ಪ್ಯಾಡ್ಸ್ಗಿಂತ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಬ್ಲಡ್ ಕಲೆಕ್ಟ್ ಮಾಡೋದ್ರಲ್ಲಿ. ಆ್ಯಂಡ್ ಶಾಪಿಂಗ್ ಮುಗಿಸಿದ ಮೇಲೆ ಲಂಚ್ಗಂತಾನು ಹೋದ್ವಿ. ಈ ಟೈಮ್ನಲ್ಲೂ ಕಂಫರ್ಟೇಬಲ್ ಆಗಿದ್ದೆ ನಾನು. ಇದನ್ನ ಹಾಕಿ ಮೋಷನ್ ಆ್ಯಂಡ್ ಯೂರಿನ್ ಪಾಸ್ ಮಾಡ್ಬೋದಾ? ಆಫ್ ಕೋರ್ಸ್, ನಾನು ಪಬ್ಲಿಕ್ ಟಾಯ್ಲೆಟ್ನ ಯೂಸ್ ಮಾಡಿದ್ದೀನಿ ವಿದೌಟ್ ಎನಿ ಹೆಸಿಟೇಷನ್, ಆಲ್ ಈಸಿ ಬ್ರೀಸಿ. ನೆಕ್ಸ್ಟ್, ನಾನು ಸೂಪರ್ ಮಾರ್ಕೆಟ್ ಕೂಡ ಹೋದೆ. ಮನೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು. ಒಂದು ಇಂಪಾರ್ಟೆಂಟ್ ವಿಷಯ, ಈ ಒಂದು ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಎಷ್ಟು ರಿಲ್ಯಾಕ್ಸ್ ಆಗಿರ್ತೀವಿ ಅಷ್ಟು ಈಸಿಲಿ ಹಾಕ್ಬೋದು, ಈಸಿಯಾಗಿ ತೆಗಿಬೋದು. ಇನ್ನ ರ್ಯಾಷಸ್ ಅಂಡ್ ಬರ್ನಿಂಗ್ ಇರುತ್ತಾ? ಅರೆ ಏನೂ ಇರಲ್ಲ, ಬಿಕಾಸ್ ಇದು ನಮ್ಮ ಬಾಡಿ ಒಳಗಡೆ ಇರುತ್ತೆ. ಹಾಗಾದ್ರೆ ಇದು ಬ್ಲಡ್ ಫ್ಲೋನ ಸ್ಟಾಪ್ ಮಾಡುತ್ತಾ? ನನ್ನ ಬ್ಲಡ್ ಫ್ಲೋ ಸ್ಟಾಪ್ ಮಾಡಿಲ್ಲ, ಇನ್ಫ್ಯಾಕ್ಟ್ ಬ್ಲಡ್ನ ಕಲೆಕ್ಟ್ ಮಾಡುತ್ತೆ ಇದು. ನಾನು ಎಲ್ಲಿದ್ದೀನಿ ಗೊತ್ತಾ? ಜಯನಗರಲ್ಲಿ ಇರುವಂತ ಬ್ಯಾಂಗ್ಳೂರ್ ಸೆಂಟ್ರಲ್ ಮಾಲ್ ಆಪೋಸಿಟ್ ಬಿಗ್ ಬಜಾರ್ ಅಂತ ಇದೆ. ಬಟ್ ಅದ್ ನೋಡಿದ್ರೆ ಗೋಡೌನ್ ತರ ಇತ್ತು, ಬಿಕಾಸ್ ರಿನೋವೇಟ್ ಮಾಡ್ತಾ ಇದ್ದಾರೆ ಅಂತ. ನಂದಲೆಸ್ ಇಲ್ಲಿ ಏನೇನಿತ್ತು ತಗೊಂಡೆ. ಅಂಡ್ ಈ ಒಂದು ಮೆನ್ಸ್ಟ್ರಲ್ ಕಪ್ ನಮ್ಮ ಬಾಡಿನಲ್ಲಿ ಕಳೆದು ಹೋಗುತ್ತಾ? ಡೆಫಿನೆಟ್ಲಿ ನಾಟ್. ಇದನ್ನ ಹಾಕೊಂಡು ನಾನು ಮೆಟ್ರೋದಲ್ಲಿ ಕೂಡ ಟ್ರಾವೆಲ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಮ್ಮ ಬಾಡಿನಲ್ಲಿ ಸರ್ವಿಕ್ಸ್ ಅಂತ ಇರುತ್ತೆ, ಒಂದು ಚಿಕ್ಕ ಹೋಲ್. ಅದರಿಂದ ಈ ಒಂದು ಮೆನ್ಸ್ಟ್ರಲ್ ಕಪ್ ಪಾಸ್ ಆಗುವಂತ ಚಾನ್ಸೇ ಇರಲ್ಲ. ಸೊ ನೀವು ಆರಾಮದಲ್ಲಿ ನಿಮ್ಮ ಕೈನ ಇನ್ಸರ್ಟ್ ಮಾಡಿ ಯು ಕ್ಯಾನ್ ರಿಮೂವ್ ಇಟ್ ವಿತ್ ಯೋರ್ ಫಿಂಗರ್ಸ್. ಮೆಟ್ರೋದಲ್ಲಿ ಟ್ರಾವೆಲ್ ಮಾಡಿ, ಶಾಪಿಂಗ್ ಹೋಗಿ, ಸೂಪರ್ ಮಾರ್ಕೆಟ್ಗೆ ಹೋಗಿ, ಅದ್ರ ಜೊತೆಗೆ ಇನ್ನ ಕೆಲವೊಂದು ಪರ್ಸನಲ್ ಕೆಲಸ ಮುಗಿಸಿದೀನಿ. ಒನ್ ಎಂಟೈರ್ ಡೇ ವಿತೌಟ್ ಎನಿ ಹೆಸಿಟೇಷನ್ ಅಂಡ್ ಡಿಸ್ಕಂಫರ್ಟ್ ಅಂತೂ ಆಗ್ಲೇ ಇಲ್ಲ. ಅಂಡ್ ಮೆಟ್ರೋದಲ್ಲಿ ಮತ್ತೆ ಟ್ರಾವೆಲ್ ಮಾಡುವಂತ ಅನುಭವ ಸಖತ್ತಾಗಿತ್ತು. ಮೆನ್ಸ್ಟ್ರಲ್ ಕಪ್ ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ಅನ್ಕೊಳ್ಳಿ, ಇವಾಗ ಒಂದು 400 ಅಥವಾ 500 rupees ಆಗಿರ್ಬೋದು ಇದಕ್ಕೆ. ಬಟ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಸೋ ಮೆನಿ ಇಯರ್ಸ್ ಅಲ್ವಾ? ಅದ್ರ ಜೊತೆಗೆ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಕೂಡ. ಬನ್ನಿ ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ. ಹಾಯ್, ಐ ಆಮ್ ಬ್ಯಾಕ್. ಇವಾಗ ಮನೆಗೆ ರೀಚ್ ಆದಮೇಲೆ ಫ್ರೆಶನ್ ಅಪ್ ಆಗಿ ನಾನು ಟೆರೆಸ್ಗೆ ಬಂದಿದ್ದೀನಿ. ಸೊ ದಟ್ ಹಾಗಾಗಿ ಒಂದು ಸ್ವಲ್ಪ ವಾಕಿಂಗ್ ಮಾಡೋಣ, ಎಂಜಾಯಿಂಗ್ ಫ್ರೆಶ್ ಏರ್ ಆ್ಯಂಡ್ ಖುಷಿ ಆಗುತ್ತಲ್ವಾ. ಓಕೆ, ಇವಾಗ ಕಮಿಂಗ್ ಟು ದ ಪಾಯಿಂಟ್. ನಾನೇ ವಿದೌಟ್ ಎನಿ ಸಪೋರ್ಟ್ ಕಾನ್ಫಿಡೆಂಟ್ ಇಂದ 3 times ಟ್ರೈ ಮಾಡಿದೆ. 3rd time ಸಕ್ಸಸ್ ಆಯಿತು. ಐ ಕುಡ್ ರಿಮೂವ್ ಇಟ್ ಈಸಿಲಿ. ರಿಮೂವ್ ಮಾಡಬೇಕಾದ್ರೆ ಈ ಕಪ್ನ 2 ಕೈ ಬೇಕು, ಐ ಮೀನ್ 2 ಫಿಂಗರ್ಸ್ ಬೇಕು. ಈ ರೀತಿ ಪಿಂಚ್ ಮಾಡಿ ಈ ರೀತಿ ಎಳಿಬೇಕು, ಅದು ಸ್ಲೋಲಿ ಬರುತ್ತೆ. ಆ್ಯಂಡ್ ನನ್ನ 3rd day ಪೀರಿಯಡ್ಸ್ ಆಗಿರೋದ್ರಿಂದ ಇಲ್ಲಿ ತನಕ ಫಿಲ್ ಆಯಿತು ಬ್ಲಡ್. ಅಂದರೆ ಆಲ್ಮೋಸ್ಟ್ ಅಪ್ ಟು 11 to 12 ml ತನಕ ಫಿಲ್ ಆಗಿದೆ. ಅದಕ್ಕಿಂತ ಮೇಲೆ ಹೋದರೆ 15 ml. ಸೊ ಇವತ್ತು ಇಷ್ಟು ಫಿಲ್ ಆಗಿತ್ತು. ಆಬ್ವಿಯಸ್ಲಿ ಇಷ್ಟು ಬ್ಲಡ್ ನೋಡಿದಾಗ ಒಂಥರ ಅನಿಸುತ್ತೆ, ಬಟ್ ಇಟ್ ಈಸ್ ಬೆಟರ್ ದೆನ್ ಸೀಯಿಂಗ್ ಬ್ಲಡ್ ಎಂಟೈರ್ ಡೇ. ಪ್ಯಾಡಲ್ಲಿ ಇವಾಗ ಬ್ಲಡ್ ಇದ್ದಾಗ ಎಂಟೈರ್ ಡೇ ನಾವು ಇದಕ್ಕೆ ಹೋದಾಗ ಅಥವಾ ಇದಕ್ಕೆ ಹೋದಾಗ ಯಾವುದೇ ಪರ್ಪಸ್ಗೆ ಹೋದಾಗ ಬ್ಲಡ್ ನೋಡ್ತಾ ಇರ್ತೀವಿ. ಬಟ್ ಇದಿರೋದ್ರಿಂದ ಆ ಬ್ಲಡ್ ನೋಡೋ ಚಾನ್ಸೇ ಇರಲಿಲ್ಲ. ನಾನು ಸೇಫ್ಟಿಗೋಸ್ಕರ ಸ್ಯಾನಿಟರಿ ಪ್ಯಾಡ್ ಕೂಡ ಹಾಕಿದೆ. ನಾಟ್ ಇವನ್ ಎ ಸಿಂಗಲ್ ಡ್ರಾಪ್. ಗೊತ್ತಾ, ಫೈನಲ್ ಎಸ್ ಆರ್ ನೋ ಡಿಸಿಷನ್ ಹೇಳಬೇಕು ಅಂತ ಮಿಷನ್ ಸಕ್ಸಸ್ಫುಲ್ ಆಗಿದೆ. ನಾನು ಇದನ್ನು ಹಾಕೊಂಡಿರೋದು ಹೇಗೆ, ತೆಗೆದಿರೋದು ಹೇಗೆ, ಪ್ರತಿಯೊಂದನ್ನು ತಿಳಿಸ್ಬೇಕಲ್ವಾ. ಸೊ ಇಂಡಿಯನ್ ಟಾಯ್ಲೆಟಲ್ಲಿ ಹೆಂಗೆ ಕೂತ್ಕೋತೀವಿ ಆ ರೀತಿ ಪೊಸಿಷನಲ್ಲಿ ನಾನು ಬಾತ್ರೂಮ್ ಒಳಗಡೆ ಹೋಗಿ ಕೂತಿದ್ದೆ. ಪಿಕ್ಚರಲ್ಲಿ ಹಾಕ್ತೀನಿ ನೋಡಿ ರೆಫರೆನ್ಸ್ಗೆ. ಆ ಥರ ಕೂತು ಈ ಕಪ್ನ ನಾನು ಹೀಗೆ ಫೋಲ್ಡ್ ಮಾಡಿದೆ. ಕ್ಯಾನ್ ಯು ಸೀಟ್? ಈ ಥರ ಫೋಲ್ಡ್ ಮಾಡಿದೆ ಸೊ ದಟ್ ಈ ಪಾರ್ಟ್ ವೆಜೈನ ಒಳಗಡೆ ಹೋಗ್ಬೋದು ಅಂತ. ಇದನ್ನು ವರ್ಕ್ ಆಯಿತು ನನಗೆ. ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಸಿ ಫೋಲ್ಡಿಂಗ್ ಅಂತ ಹೇಳ್ತೀವಲ್ಲ, ಈ ಥರ ಫೋಲ್ಡಿಂಗ್ ಮಾಡಿದೆ. ಇದನ್ನು ಇನ್ಸರ್ಟ್ ಮಾಡಿದೆ. ಅದಾಗೆ ಅದು ಹೋಯಿತು ನೀಟಾಗಿ ಹೋದ್ಮೇಲೆ ಅದಾಗೆ ಅದು ಓಪನ್ ಆಗುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ದ್ಯಾಟ್ ಇದು ಓಪನ್ ಆಗಲ್ಲ, ಈ ಥರ ಸ್ಕ್ವೀಸ್ ಆಗಿರುತ್ತೆ. ಇಲ್ಲ, ಬಾಡಿ ಒಳಗಡೆ ಹೋದ್ಮೇಲೆ ಅದಾಗೆ ಅದು ಪಟ್ ಅಂತ ಓಪನ್ ಆಗುತ್ತೆ. ಸೊ ತೆಗಿಬೇಕಾದ್ರೂ ನಾನು ಅದೇ ಇಂಡಿಯನ್ ಸ್ಟೈಲಲ್ಲಿ ಕೂತೆ ತೆಗೆದಿರೋದು. ಜಸ್ಟ್ ಹೋಲ್ಡ್ ಹಿಯರ್, 2 ಫಿಂಗರ್ನ ವೆಜೈನ ಒಳಗಡೆ ಹಾಕಿ ಪಿಂಚ್ ಮಾಡಿ ಆ್ಯಂಡ್ ಸ್ಲೋಲಿ ಎಳಿರಿ. ಆ್ಯಂಡ್ ಇದು ತುಂಬ ಸಾಫ್ಟ್ ಆಗಿರೋದ್ರಿಂದ ಸ್ಮೂತ್ ಆಗಿ ಗ್ಲೈಡ್ ಆಗುತ್ತೆ. ಸೊ ಇಟ್ಸ್ ವೆರಿ ಈಸಿ. ಐ ಥಿಂಕ್ ಕಾರ್ಮಸಿ ಅವರು ಇದನ್ನು ಕಳಿಸ್ತಾ ಇರಲಿಲ್ಲ ಅಂದರೆ ನನಗೆ ಮತ್ತೊಂದು ಸತಿ ಈ ಒಂದು ಮೆನ್ಸ್ಟ್ರಲ್ ಕಪ್ನ ಟ್ರೈ ಮಾಡುವಂಥ ಧೈರ್ಯ ಬರ್ತಾ ಇರಲಿಲ್ಲ. ಆಲ್ಸೋ ಆ ವೆಜೈನಲ್ ಗ್ಯಾಪ್ ಇದೆಯಲ್ಲ, ಇಟ್ ಡಿಪೆಂಡ್ಸ್. ಟೀನೇಜರ್ಸಲ್ಲಿ ಸ್ವಲ್ಪ ಟೈಟ್ ಇರ್ಬೋದು, ಸೆಕ್ಷುಲಿ ಆ್ಯಕ್ಟಿವ್ ಯಾರಿರ್ತಾರೆ ಅವರದ್ದು ಸ್ವಲ್ಪ ಫ್ಲೆಕ್ಸಿಬಲ್ ಇರ್ಬೋದು, ಇನ್ನು ಪ್ರೆಗ್ನೆನ್ಸಿ ಆಗಿರೋರ್ದು ಇನ್ನು ಸ್ವಲ್ಪ ದೊಡ್ಡದಿರ್ಬೋದು ಅಲ್ವಾ. ಸೊ ಆಮೇಲೆ ನಮ್ಮ ಧೈರ್ಯ, ನಾವೆಷ್ಟು ಆ್ಯಂಕ್ಷಸ್ ಆಗಿರಲ್ಲ ಅಷ್ಟು ಈಸಿಲಿ ಹಾಕ್ಬೋದು, ಈಸಿಲಿ ರಿಮೂವ್ ಮಾಡ್ಬೋದು. ಆಬ್ವಿಯಸ್ಲಿ ನನಗೆ ಸ್ವಲ್ಪ ನರ್ವಸ್ನೆಸ್ ಜಾಸ್ತಿ ಇತ್ತು, ಭಯ ಇರೋದ್ರಿಂದ ನನಗೆ ಒಂದು 2-3 ಸತಿ ಟ್ರಯಲ್ ಮಾಡಬೇಕಾಯಿತು. ಸೊ ಹಿಯರ್ ಐ ಆಮ್ ಫೈನಲಿ ಲವಿಂಗ್ ದಿಸ್. ಏನೂ ಇಲ್ಲ, ಬಿಕಾಸ್ ಇದು ಸಿಲಿಕಾನ್ ಬೇಸ್ ಆಗಿರೋದ್ರಿಂದ ನೀರು ಹಾಕಬೇಕಾಗಿಲ್ಲ. ಆ್ಯಕ್ಚುಲಿ ಒಂದ್ಸತಿ ನಾನು ಹಿಂಗೆ ಅದನ್ನು ಟಾಯ್ಲೆಟ್ಗೆ ಫ್ಲಶ್ ಮಾಡಿದೆ ಆ್ಯಂಡ್ ಒನ್ಸ್ ಮೋರ್ ನೀರು ಹಾಕಿ ಫ್ಲಶ್ ಮಾಡಿದೆ. ನೀಟಾಗಿ ಪ್ರತಿಯೊಂದು ಬ್ಲಡ್ ಸ್ಪಾಟ್ಸ್ ಹೋಯಿತು.
ಐ ಆಮ್ ಫೀಲಿಂಗ್ ಸೋ ಗುಡ್. ಐ ಡೋಂಟ್ ಥಿಂಕ್ ಪ್ರತಿ ಮಂತ್ ನಾನೊಂದು 500 rupees ಸ್ಯಾನಿಟರಿ ನ್ಯಾಪ್ಕಿನ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೆ, ಬಿಕಾಸ್ ಐ ಯೂಸ್ ಟು ಬೈ ಟಾಪ್ ಕ್ವಾಲಿಟಿ. ಆ ಒಂದು ಸೆನ್ಸಿಟಿವ್ ಪಾರ್ಟ್ಗೆ ಚೆನ್ನಾಗಿರೋ ಕ್ವಾಲಿಟಿ ಹಾಕಬೇಕಿತ್ತು ಅಂತ. ಬಟ್ ಫಾರ್ ನಾವು ಈ ಒಂದಿದ್ರೆ ಸಾಕು, ಐ ಕ್ಯಾನ್ ಯೂಸ್ ದಿಸ್ ಅಪ್ ಟು 10 years ಮೇ ಬಿ. ಸೊ ಆರಾಮ್ಸಲ್ಲಿ ಯೂಸ್ ಮಾಡ್ಬೋದು. ಇನ್ನು ಇದನ್ನು ಹಾಕೋದಕ್ಕೆ ಎಲ್ಲಿದೆಯಪ್ಪ ಅದು, ಹಾಂ ಇಲ್ಲಿದೆ. ಈ ಥರದೊಂದು ಪೌಚ್ ಕೊಟ್ಟಿದ್ದಾರೆ ಕಾಮಸಿ ಅವರು, ಸೋ ಕ್ಯೂಟ್. ಏನೂ ಇಲ್ಲ, ಇವಾಗ ಆಯ್ತಾ ಪೀರಿಯಡ್ಸ್, ಐ ಆಮ್ ಗೋಣ ಪುಟ್ ದಿಸ್ ಇನ್ಸೈಡ್ ಆ್ಯಂಡ್ ಜಿಪ್ ಲಾಕೆಟ್ ಸೇಫ್ ಆಗಿ ಒಂದು ಕಡೆ ಇಡ್ಬೋದು. ಸೊ ಇದೊಂದು ಸೇಫ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಏನು ಮಾಡಬೇಕು, ಮತ್ತೆ ನೀರು ಹಾಕಿ ಬಿಸಿ ನೀರಿಗೆ ಹಾಕಿಬಿಟ್ಟು ಜಸ್ಟ್ ಬಾಯ್ಲ್ ಇಟ್ ಫಾರ್ 7-10 minutes. you'll feel it's very safe and hygiene to use ಅಂತ. ಆಲ್ ರೈಟ್, ಇದನ್ನು ನಾನು ತೊಗೊಂಡಿರೋದು ಕಾರ್ಮಸಿಯಲ್ಲಿ. ನಿಮಗೂ ಇದು ಬೇಕು ಅಂದರೆ ಏನು ಮಾಡಬೇಕು, ಕಾರ್ಮಸಿಯಲ್ಲಿ ಸೇಲ್ ನಡೀತಾ ಇದೆ, ಗೋ ಆ್ಯಂಡ್ ಶಾಪ್ ಇಟ್. ಆ್ಯಂಡ್ ನೀವು 799 ಜಾಸ್ತಿ ಪ್ರೈಸ್ ಏನಾದರೂ ಐಟಮ್ ಬಿಲ್ ಆಗಿದ್ರೆ ನಿಮ್ಗೆ ಏನು ಸಿಗುತ್ತೆ ಗೊತ್ತಾ, ಒಂದು ಟೋಟ್ ಬ್ಯಾಗ್ ಫ್ರೀಯಾಗಿ ಸಿಗುತ್ತೆ. ಆಲ್ಸೋ ನನ್ನ ಕೂಪನ್ ಕೋಡ್ week06 ಅಂತ ಯೂಸ್ ಮಾಡಿದ್ರೆ ಅಪ್ ಟು 10% ಆಫರ್ ಕೂಡ ಸಿಗುತ್ತೆ. ಇಟ್ಸ್ ಸೂಪರ್ ಗ್ರೇಟ್ ಆ್ಯಂಡ್ ಐ ಲವ್ ದಿಸ್. ಐ ನೆವರ್ ಥಾಟ್ ಇನ್ ಮೈ ಲೈಫ್ ನಾನು ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡ್ತೀನಿ ಅಂತ. ಲಾಸ್ಟ್ ಟೈಮ್ ನೀವು ನನ್ನ ಟ್ರಯಲ್ ಆ್ಯಂಡ್ ಫೇಲ್ ಎಕ್ಸ್ಪೀರಿಯನ್ಸ್ನ ನೋಡಿದ್ದೀರಾ, ಬಟ್ ದಿಸ್ ಟೈಮ್ ಟ್ರಯಲ್ ಆ್ಯಂಡ್ ಸಕ್ಸಸ್ ಎಕ್ಸ್ಪೀರಿಯನ್ಸ್ನ ನೋಡಿದ್ದೀರಾ. ಆಲ್ಸೋ ನಾನಿನ್ನ ದೀಪಕ್ ಕೇಳುವಂಥ ಅವಶ್ಯಕತೆನೇ ಇರಲ್ಲ, ಹಿಂದ್ಗಡೆ ಎಲ್ಲ ಸರಿ ಇದೆಯಾ, ಏನಾದರೂ ಲೀಕೇಜ್ ಇದೆಯಾ, ಪ್ಯಾಂಟಿ ಲೈನರ್ ಕಾಣ್ತಾ ಇದೆಯಾ, ಅದೆಲ್ಲ ಕೇಳ್ತಾ ಇದೆ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಟು ಆಸ್ಕ್, ಬಿಕಾಸ್ ಸೊಲ್ಯೂಷನ್ ಸಿಕ್ತು. ಐ ಹೋಪ್ ನಿಮಗೆ ನನ್ನ ಒಂದು ರಿಯಲ್ ಆ್ಯಂಡ್ ರಾ ಮೆನ್ಸ್ಟ್ರಲ್ ಟ್ರೈ ಮಾಡಿರುವಂಥ ಅನುಭವ ತಿಳಿಸಿರುವಂಥ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿಸದ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.